ಝೀರೋ ಡ್ರಾಪ್ಔಟ್ ಅಭಿಯಾನ ಮುಗಿಸಿ ವಾಪಸ್ ಹೋಗುತ್ತಿದ್ದ ವೇಳೆ ತೊಕ್ಕೊಟ್ಟು ಸಮೀಪದ ಕಲ್ಲಾಪುವಿನಲ್ಲಿ ಗಾಂಜಾ ವ್ಯಸನಿಗಳು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನಾಯಕನ ಮೇಲೆ ಹಲ್ಲೆ ನಡೆಸಿದ್ರು. ಈ ವೇಳೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಉಳ್ಳಾಲ ಪೊಲೀಸರು ಗಾಂಜಾ ವ್ಯಸನಿಗಳನ್ನು ಬಂಧಿಸದೆ ಹಲ್ಲೆಗೊಳಗಾದವರನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ಉಳ್ಳಾಲ ಪೊಲೀಸರ ವಿರುದ್ಧ ಮಂಗಳೂರಿನ ಜ್ಯೋತಿ ಸರ್ಕಲ್ನಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಪ್ರತಿಭಟನೆ ನಡೆಸಿದೆ. ಕಾನೂನಿನ ಪಾಠ ಮಾಡಿದರೆ ಕೇಳಲು ನಮಗೆ ಮನಸ್ಸಿಲ್ಲ, ಕೇಳಲು ನಮಗೆ ಮನಸ್ಸಿಲ್ಲ, ಕುಣಿಯಲು ನಾವಿಲ್ಲ. ಕತ್ತಲ ನೆರಳಲ್ಲಿ ಹಲ್ಲೆ ನಡೆಸಿ, ಕತ್ತಲ ನೆರಳಲ್ಲಿ ಹಲ್ಲೆ ನಡೆಸಿ, ಸಂಘಿಗಳಲ್ಲಿ ಮೆರೆದಾಡುವಾಗ, ಸಂಘಿಗಳಲ್ಲಿ ಮೆರೆದಾಡುವಾಗ ಶಿಕ್ಷಿಸಲಾಗದ ಪೊಲೀಸು, ಸಂಘಿ ಗುಲಾಮರಾಗದಿರಿ, ಅನ್ಯಾಯದ ದಾರಿಯ ತುಳಿಯದಿರಿ, ನ್ಯಾಯದ ಹೆಸರಲ್ಲಿ ಪ್ರತಿಜ್ಞೆಗೈದು ಅನ್ಯಾಯ ಮಾಡುವ ಆರಕ್ಷಕರೇ, ಅನ್ಯಾಯ ಮಾಡುವ ಆರಕ್ಷಕರೇ, ಒಂದ ನಮಗೆ ನ್ಯಾಯ ಕೊಡಿ, ಒಂದ ನಮಗೆ ನ್ಯಾಯ ಕೊಡಿ. ಜಿಂದಾಬಾದ್ 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 ಕ್ಯಾಂಪಸ್ ಫ್ರಂಟ್ ಜಿಂದಾಬಾದ್, ಕ್ಯಾಂಪಸ್ ಫ್ರಂಟ್ ಜಿಂದಾಬಾದ್. ನ್ಯಾಯದ ಹಾದಿಯ ಬದಿಗೆ ಇಟ್ಟು, ನ್ಯಾಯದ ಹಾದಿಯ ಬದಿಗೆ ಇಟ್ಟು ಆರ್ಎಸ್ಗಾಗಿ ಪಣ ತೊಟ್ಟು, ಆರ್ಎಸ್ಗಾಗಿ ಪಣ ತೊಟ್ಟು ನ್ಯಾಯದ ಹಾದಿಯ ಬದಿಗೆ ಇಟ್ಟು, ನ್ಯಾಯದ ಹಾದಿಯ ಬದಿಗೆ ಇಟ್ಟು ಆರ್ಎಸ್ಎಸ್ಗಾಗಿ ಪಣವ ತೊಟ್ಟು, ಆರ್ಎಸ್ಎಸ್ಗಾಗಿ ಪಣವ ತೊಟ್ಟು ಒಂದರಿಗೆ ದಾಖಲಿಸದೆ ಆಸ್ಪತ್ರೆಗೆ ದಾಖಲಿಸದೆ ಠಾಣೆಗೆ ಒಯ್ದು ಗಾಯದ ಮೇಲೆ, ಠಾಣೆಗೆ ಒಯ್ದು ಗಾಯದ ಮೇಲೆ ಹಲ್ಲೆಯ ನಡೆಸಿದ ಕ್ರೂರ ಮನಸ್ಸಿನ ಪೊಲೀಸು, ಸಂಘಿ ಗುಲಾಮ ಪೊಲೀಸು, ಸಂಘಿ ಗುಲಾಮ ಪೊಲೀಸು, ಉಳ್ಳಾಲದ ಪೊಲೀಸು, ಉಳ್ಳಾಲದ ಪೊಲೀಸು, ಸಂಘಿ ಗುಲಾಮ ಪೊಲೀಸು, ಸಂಘಿ ಗುಲಾಮ ಪೊಲೀಸು, ಉಳ್ಳಾಲದ ಪೊಲೀಸು, ಉಳ್ಳಾಲದ ಪೊಲೀಸು. ಧರ್ಮವನ್ನು ನೋಡಿ ಹಲ್ಲೆ ನಡೆಸೋದಾದರೆ, ಪೊಲೀಸು ಕೂಡ ಅಧರ್ಮವಾದರೆ ನೀವು ಕಳಿಸಿಬಿಡಿ, ಸಂಘದ ಶಾಖೆಯಲ್ಲಿ ಕೂತು ಬಿಡಿ, ಸಂಘದ ಶಾಖೆಯಲ್ಲಿ ಕೂತು ಬಿಡಿ, ಸಂಘದ ಶಾಖೆಯಲ್ಲಿ ಕೂತು ಬಿಡಿ, ಸಂಘದ ಶಾಖೆಯಲ್ಲಿ ಕೂತು ಬಿಡಿ. ರೇವಣ್ಣ ಸಿದ್ದಪ್ಪ ಎಸ್ಐ ಅವರ ಅನತಿಯಂತೆ ಹಲ್ಲೆ ನಡೆಸಿದ, ಅನತಿಯಂತೆ ಹಲ್ಲೆ ನಡೆಸಿದ ಉಳ್ಳಾಲ ಠಾಣಾ ಎಸ್ಐ ಅವರೇ, ವಿದ್ಯಾರ್ಥಿ ನಾಯಕರಿಗೆ ಹಲ್ಲೆ ನಡೆಸಿ, ವಿದ್ಯಾರ್ಥಿ ನಾಯಕರ ಹಲ್ಲೆ ನಡೆಸಿ ಯಾರನ್ನ ಮೆಚ್ಚಿಸಿ ಹೊರಟಿರುವಿರಿ, ಯಾರನ್ನ ಮೆಚ್ಚಿಸಿ ಹೊರಟಿರುವಿರಿ. ಮಾಹಿತಿಯನ್ನು ಸಿಕ್ಕಿ ಅವರನ್ನು ನಾವು ಪುನಃ ಶಾಲೆಗಳಿಗೆ ಅವರನ್ನು ಜಾಯಿನ್ ಮಾಡಲು ನಾವು ಏನು ಒಂದು ಅಭಿಯಾನದ ಭಾಗವಾಗಿ ನಮ್ಮ ಜಿಲ್ಲಾ ನಾಯಕರು ಈ ಜಾಗೃತವನ್ನು ಮೂಡಿಸಿರುವಂತಹ ಜಿಲ್ಲಾ ನಾಯಕರನ್ನೇ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದಂತಹ ಇಲ್ಲಿನ ಉಳ್ಳಾಲ ಪೊಲೀಸರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದೊಂದು ಪೊಲೀಸರು ಇಲ್ಲಿ ಇನ್ನು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಇನ್ನು ಕೈ ಮಾಡುವಾಗ 100 ಸಲ ಚಿಂತಿಸಬೇಕು ಅಂತ ಹೇಳಿ ನಾವು ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.